ಕ್ಷೇತ್ರ ಜನಸಾಮಾನ್ಯರು 5ನೇ ಬಾರಿಗೆ ಸದಾ ಗೆಲ್ಲಿಸಿ ಕಲಿಸಿದ್ದಕ್ಕೆ ನನ್ನ ದುಃಖಗಳನ್ನು ಸಲ್ಲಿಸ್ತೇನೆ. ಮತ್ತು ಉಳ್ಳಾಲ ನಗರ ಮಟ್ಟದಲ್ಲಿ ನನಗೆ ಅತ್ಯಧಿಕ 10,000 ಲೀಡನ್ನು ಕೊಟ್ಟಂಥ ಒಂದು ನಗರಸಭೆ ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಸಂದರ್ಭದಲ್ಲಿ ಹೆಚ್ಚಿನ ಕಾಳಜಿಯನ್ನು ಕೂಡ ನಾನು ವಹಿಸುವಂಥ ಜವಾಬ್ದಾರಿ ಕೂಡ ನಾನು ಇವತ್ತು ವಹಿಸ್ಕೊಳ್ತೇನೆ. ಅದಕ್ಕಾಗಿ ಇಲ್ಲಿರುವಂಥ ಕೆಲವೊಂದು ಸಮಸ್ಯೆಗಳನ್ನು ಜನರಿಗೆ ಮತ್ತು ಆಗಬಾರ್ದು ಉದ್ದೇಶದಿಂದ ನಗರಸಭಾ ಸದಸ್ಯರಿಗೆ ನನ್ನ ಸಂಪೂರ್ಣವಾದ ಸಹಕಾರ ಕೊಟ್ಟು ಒಂದು ಅತ್ಯುತ್ತಮವಾದ ಪ್ರದೇಶ ನಿರ್ಮಾಣ ಮಾಡಲಿಕ್ಕೆ ನನ್ನ ಎಲ್ಲ ರೀತಿಯ ಸಹಕಾರ ಮತ್ತು ಸಮಯ ಇಲ್ಲಿಗೆ ಮೀಸಲಿಕ್ಕೆ ನಾನು ಪ್ರಥಮವಾಗಿ ಆದ್ಯತೆ ನಾನು ಇವತ್ತು ಕೊಟ್ಟಿದ್ದೇನೆ. ಅದಕ್ಕೆ ಪ್ರಪ್ರಥಮವಾಗಿ ಮಳೆಗಾಲ ಬರೋ ಸಂದರ್ಭದಲ್ಲಿ ಜನರಿಗೆ ಆಗುವ ಸಮಸ್ಯೆಯನ್ನು ದೂರ ಮಾಡಬೇಕು. ಈಗಾಗಲೇ ಕುಡಿಯೋ ನೀರಿಗೆ ಯೋಜನೆ ಮಾಡಿದಂಥ ಅನುದಾನ ಇವತ್ತು ಬಿಡುಗಡೆ ಆಗಬೇಕು. ಇವತ್ತು 8 ಟ್ಯಾಂಕರ್ ಮುಖಾಂತರ ಏನು ಕುಡಿಯೋ ನೀರಿನ ಸಪ್ಲೈ ಆಗ್ತಿದೆ ಅದು ಸಮರ್ಪಕವಾಗಿ ಇವತ್ತು ಅನುಷ್ಠಾನ ಮಾಡಬೇಕು. ಮತ್ತು ಶಾಶ್ವತವಾದ 24 ಗಂಟೆ ಕುಡಿಯೋ ನೀರು ಏನೆಲ್ಲ ಯೋಜನೆ ಬೇಕಾ ಅದಕ್ಕೆ ಚರ್ಚೆ ನಾವು ಇವತ್ತು ಮಾಡಿದ್ದೇವೆ. ಇದರ ಜೊತೆಯಲ್ಲಿ ನಮ್ಮ ನಗರಸಭೆ ವ್ಯಾಪ್ತಿಯ ನಮ್ಮ ಉಳ್ಳಾಲದ ಸಿ ಗ್ರೌಂಡ್ ಬಲ್ಲಿರುವಂಥ ಕೆಲವೊಂದು ಮನೆಗಳು ಇವತ್ತು ಕಳ್ಳಕೊಡದೆ ಹಾನಿಯಾಗುವ ಪರಿಸ್ಥಿತಿಯಲ್ಲಿದ್ದಾರೆ. ಮೊನ್ನೆ ಸದಸ್ಯ ಮೊಹಮ್ಮದ್ ಬುಕ್ಕಚ್ಚೇರಿ ಬಹುಶಃ ಅಲ್ಲಿಗೆ ನಾವು ಹೋಗಿದ್ದೆವು. ಆ ಕೆಲಸವನ್ನು ತತ್ಕ್ಷಣ ಪ್ರಾರಂಭ ಮಾಡಲಿಕ್ಕೆ ನಾವಿಲ್ಲಿ ಆದೇಶ ಇವತ್ತು ಮಾಡ್ತೇವೆ. ಅದ್ರ ಜೊತೆಯಲ್ಲಿ ಉಚ್ಚಿಲದಲ್ಲಿ ಏನು ಇವತ್ತು ರೋಡ್ ಕಟ್ಟಾಗಿದೆ ಆ ರೋಡ್ ಕಟ್ಟಂಥ ಕಡೆ ಕೂಡ ರಸ್ತೆ ಮತ್ತು ಆ ತಡೆಗೋಡೆಯನ್ನು ಪುನರ್ ನಿರ್ಮಾಣ ಮಾಡುವಂಥ ಅನುದಾನ ಕೂಡ ಇವತ್ತು ಬಿಡುಗಡೆ ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಕೆಲಸವನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಎಲ್ಲರಿಗೆ ನನ್ನ ಶುಭ ಸಲ್ಲಿಸಿ ಈ ಒಂದು ಪ್ರದೇಶ ಘನತ್ಯಾಜ್ಯಕ್ಕೆ ಸಂಬಂಧಪಟ್ಟಂಥ ಇರುವ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಮುಂದಿನ ದಿನಗಳಲ್ಲಿ ಕೂತ್ಕೊಂಡು ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಅದಕ್ಕೆ ಸೂಕ್ತವಾದ ಪರಿಹಾರ ನಾವು ಇವತ್ತು ಕಾಣ್ತೇವೆ.